ಅಧ್ಯಕ್ಷರಾಗಿ ಆಗಮಿಸಿದ ನಮ್ಮ ಚರ್ಚಿನ ಸಹಾಯಕ ಗುರುಗಳಾದ ವಂದನೆಯ ಫಾದರ್ ಲೈಸಿಲ್ ಜಾಯ್ ಡಿಸೋಜರ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಮ್ಮ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಮೆಲ್ವಿನ್ ಸಿ ಡಿಸೋಜರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಶ್ರೀ ಮೌರಿಸ್ ಮುಂತೇರವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯವರಾದ ಸಿಸ್ಟರ್ ಸೆಬ್ರಿನ್ ಫರ್ನಾಂಡಿಸ್ ರವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಸವರಾಜ್ ಚನ್ನಣ್ಣರವರಿಗೂ ಸ್ವಾಗತ. ನಮ್ಮ ಶಾಲೆಯ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರನ್ನು ಸ್ವಾಗತಿಸಿದ ಅಶ್ವಿತಾ ತಮಗೂ ಸ್ವಾಗತ. ಸಾಂಸ್ಕೃತಿಕ ಸಂಘ ಸ್ವೀಡನ್, ಸಾಹಿತ್ಯ ಸಂಘ ಶಮ್ನ, ವಿಜ್ಞಾನ ಸಂಘ ಜತಿನ್, ಮಕ್ಕಳ ಹಕ್ಕುಗಳ ಸಂಘ ಲವಿಟ. ಶಾಲೆಯು ಕಾರ್ಯತತ್ಪರತೆಯಿಂದ ಕೆಲಸ ನಿರ್ವಹಿಸಲು ಈ ಎಲ್ಲ ಸಂಘಗಳು ಸಹಕಾರಿಗಳಾಗಿರುತ್ತದೆ. ಸಂಘಗಳ ಉದ್ಘಾಟನೆ ಮಾಡಿದ ವಂದನೆಯ ಫಾದರ್ ಲೈಸಿಲ್ ಅವರಿಗೆ ವಂದನೆಗಳು ಹಾಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ವನಮಹೋತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ನಿಮ್ಮ ಮುಂದೆ ಬರುತ್ತಾರೆ ನೀಮಾ.
ಅಪಾರ ಹಸಿವನ್ನು ಹೆಚ್ಚಿಸಿ ರಕ್ತವನ್ನು ವೃದ್ಧಿಸಿ ಕೊಬ್ಬನ್ನು ಕರಗಿಸಿ ದೇಹದ ಎಲ್ಲ ವ್ಯವಸ್ಥೆಗಳ ಮೇಲೂ ಪ್ರಭಾವ ಬೀರುವ ನಿಂಬೆ ನಿಜಕ್ಕೂ ಅಮೃತಪ್ರದ. ಸೌಂದರ್ಯವರ್ಧನೆಯಿಂದ ಹಿಡಿದು ಬಾಯಾರಿಕೆ ಮಂಡಿ ನೋವಿನವರೆಗೂ ಉಪಯುಕ್ತ. ಇದು ಪುದೀನ. ಊಟವಾದ ನಂತರ 2 ಸಲ ಪುದೀನವನ್ನು ಅಗೆದು ತಿನ್ನುವುದರಿಂದ ಹಲ್ಲುಗಳ ಮೇಲೆ ಕ್ರಿಮಿ ಸಂಚಯವಾಗುವುದಿಲ್ಲ. ಆದ್ದರಿಂದ ಶ್ವಾಸದ ದುರ್ಗಂಧವು ಮಾಯವಾಗುತ್ತದೆ. ಕೆಮ್ಮು ನೆಗಡಿ ಆದಾಗ ಪುದೀನ ಸೊಪ್ಪಿನ ಟೀ ಮಾಡಿ ಕುಡಿಯಬಹುದು. ಪುದೀನದಲ್ಲಿರುವ ಆವಿಯಾಗುವ ತೈಲ ಗಂಟಲು ನೋವನ್ನು ಕಡಿಮೆ ಮಾಡಿ ಸ್ವರವನ್ನು ಒಳ್ಳೆಯ ಸ್ಥಿತಿಯಲ್ಲಿರುತ್ತದೆ. ಬೇವು ಎಲ್ಲರಿಗೂ ಪರಿಚಯವಿರುವ ಕಹಿ ರುಚಿಯ ಸಸ್ಯ. ಬೇವಿನ ಎಲೆಯ ರಸಕ್ಕೆ ಜೇನುತುಪ್ಪವನ್ನು ಬೆರೆಸಿ ಸೇವಿಸಿದರೆ ಹೊಟ್ಟೆಯಲ್ಲಿನ ಹುಳುಗಳು ನಿವಾರಣೆಯಾಗುತ್ತವೆ. ಸೋಂಕು ರೋಗಗಳು, ಚರ್ಮ ರೋಗಗಳು, ಮಧುಮೇಹ ರೋಗಗಳಿಗೆ ಬೇವು ಸಸ್ಯ ಉಪಯುಕ್ತವಾಗಿದೆ. ಇದು ಕರಿಬೇವು. ಎಲೆಯಾದಾದ ಎಲೆಗಳನ್ನು ಜೇನಿನೊಂದಿಗೆ ನೀಡುವುದರಿಂದ ಬೇವು ಅಪಶಕ್ತಿ ಮತ್ತು ಮೂಳೆ ರೋಗದಲ್ಲಿ ಉತ್ತಮ. ಅಂತೆಯೇ ಎಲೆಗಳನ್ನು ಚೆನ್ನಾಗಿ ಅರೆದು ಮಜ್ಜಿಗೆಯೊಂದಿಗೆ ನೀಡಲು ಉಪಯುಕ್ತ. ಅದರೊಂದಿಗೆ ಶುಂಠಿ ಸೇರಿಸಬೇಕು. ಪ್ರತಿ ಮುಂಜಾನೆ 8-10 ತಾಜಾ ಎಲೆಗಳನ್ನು ಅಗಿದು ಸೇವಿಸುವುದರಿಂದ ಮಧುಮೇಹ ರೋಗವನ್ನು ಬಾರದಿರುವಂತೆ ತಡೆಗಟ್ಟಬಹುದು. ಅಂತೆಯೇ ಅತಿ ಸ್ಥೌಲ್ಯ ರೋಗವನ್ನು ಬಾರದಂತೆ ಇಡಬಹುದು. ಇದು ತುಳಸಿ ಸಸ್ಯ. ಇದರ ಎಲೆಗಳು ಸುಗಂಧ ಪರಿಮಳವನ್ನು ಹೊಂದಿವೆ. ತುಳಸಿ ಎಲೆಯ ರಸವನ್ನು ತೆಗೆದು ಅದಕ್ಕೆ ಜೇನುತುಪ್ಪ ಹಾಕಿ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಕೊಟ್ಟರೆ ಶೀತ, ಕೆಮ್ಮು ಕಡಿಮೆಯಾಗುತ್ತದೆ. ತುಳಸಿ ಸಸ್ಯವು ಬೆಳೆಯುವ ಪ್ರದೇಶದ ವಾತಾವರಣದಲ್ಲಿ ಹವೆಯು ಶುದ್ಧವಾಗಿರುತ್ತದೆ. ಇದು ಶುಂಠಿ. ಹಸಿ ಮುಳ್ಳೆಣ್ಣೆ ಉಪ್ಪು ನಿಂಬೆರಸ ಸೇರಿಸಿ ತಿಂದರೆ ನೆಗಡಿ ನಿವಾರಣೆಯಾಗುತ್ತದೆ. ಓಮ ಮತ್ತು ಮೆಂತ್ಯದ ಕಷಾಯವನ್ನು ಜೇನುತುಪ್ಪದಲ್ಲಿ ದಿನಕ್ಕೆ 3 ಸಲ ಕುಡಿದರೆ ಕಫಯಾಗುವುದು. ನಾನು ತುಂಬೆ ಎಲೆಗಳ ರಸವನ್ನು 3 ಚಮಚ ಜೇನಿನೊಂದಿಗೆ ಸೇವಿಸಲು ಕಮಾಲ ರೋಗ ನಿವಾರಿಸಬಹುದು. ಬಹಳ ಹಳೆಯದಾದ ಚರ್ಮ ರೋಗಗಳು ಮತ್ತು ನೋವಿನಿಂದ ಕೂಡಿದ ಊತಗಳಲ್ಲಿ ತುಂಬೆ ಎಲೆಯ ರಸವನ್ನು ಲೇಪಿಸುವುದರಿಂದ ಬಹಳ ಒಳ್ಳೆಯ ಪರಿಣಾಮ ಕಂಡುಬರುತ್ತದೆ. ಮರಗಳು ನಮಗೆ ಏಕೆ ಬೇಕು? ಮರಗಳು ನಾಶವಾದಲ್ಲಿ ಪ್ರಾಣಿಗಳ ಗತಿ ಏನು ಎಂಬುದರ ಬಗ್ಗೆ ಅಭಿನಯಿಸಲಿರುವರು ನನ್ನ ಸಹಪಾಠಿಗಳು. ವನ ಅರಣ್ಯವಿದ್ದಲ್ಲಿ ಒಳ್ಳೆಯ ಗಾಳಿ, ನೀರು, ಹೂವು, ಹಣ್ಣು, ಹಂಪಲುಗಳಿಗೆ ಕೊರತೆ ಇಲ್ಲ. ಅರಣ್ಯದಲ್ಲಿ ಹೂಗಳಿವೆ, ಪಕ್ಷಿಗಳಿವೆ, ದುಂಬಿಗಳ ಝೇಂಕಾರವಿದೆ. ಕಾಡಿದ್ದಲ್ಲಿ ನಾಡು ಬೆಳವಣಿಗೆಯನ್ನು ಕಾಣುತ್ತದೆ. ಪ್ರಾಣಿ ಪಕ್ಷಿಗಳು ನಾಡಿನ ಸೊಬಗು. ಈ ಭೂಮಿಯನ್ನು ಪಕ್ಷಿಗಳು, ಪ್ರಾಣಿಗಳು ಕಾಪಾಡುತ್ತವೆ. ಮರ ಕಡಿದುದರ ಪರಿಣಾಮವನ್ನು ನೋಡೋಣ. ವನದೇವತೆ ನಡುವೆ ಮರಗಳಿವೆ, ಹೂಗಳಿವೆ, ಪ್ರಾಣಿಗಳಿವೆ. ಮರ ಕಡಿಯುವವರು ಮರವನ್ನು ಕಡಿಯುವರು.
ಆಗ್ಬೋದಲ್ಲ? ಯಾರು ಮುಂದೆ ಬಂದು ಬೇಗ ಆನ್ಸರ್ ಮಾಡ್ತಾರೆ ಒಂದು ಪ್ರೈಸ್ ಇದೆ. ಬೇವಿನ ಬಗ್ಗೆ ಆಗ ಯಾರು ಹೇಳಿದ್ದು? ನೀವು ಮುಂದೆ ಬಾ. ಓಕೆ, ನಿನ್ನ ಹೆಸರಿಂದ ನೀವಾಗ ಬೇವಿನ ಬಗ್ಗೆ ಹೇಳಿದ್ದಲ್ಲ, ಆರೋಗ್ಯದ ಬಗ್ಗೆ ಹೇಳಿದ್ದು. ಅದರ ಬಗ್ಗೆ ಯಾರಿಗೆ ಬಂದು ಇಲ್ಲಿ ಮುಂದೆ ಹೇಳ್ಬೋದು? ಹೇಳಿದವರಿಗೆ ಕರೆಕ್ಟ್ ಆದರೆ ನಿಮ್ಮ ಕರೆಕ್ಟ್ ಅಂತ ಹೇಳ್ತಾರೆ, ಅವರಿಗೆ ಒಂದು ಪ್ರೈಸ್ ಕೊಡ್ತೇನೆ. ಅವಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಆಯ್ತಾ? ಪ್ರೈಸ್ ಅದರ ಉಪಯೋಗ ಏನಂತ ಅವಳು ಹೇಳಿದ್ದಲ್ಲ, ಯಾವುದೋ ಒಂದು ರೋಗಕ್ಕೆ ಬೇವಲ್ಲ. ಓಕೆ, ಬೇವಿನ ಎಲೆ ಉಪಯುಕ್ತ ಯಾವುದಕ್ಕೆ ಅಂತ ಹೇಳಬೇಕು. ಬಾ ಮುಂದೆ ಬಾ. ಎಸ್, ಯಾವುದಕ್ಕೆ ಉಪಯುಕ್ತ? ನಮಗೆ ಒಳಗೆ ಕೆಮ್ಮು ಎಲ್ಲ ಬರುತ್ತಲ್ಲ, ಅವಾಗ ಅದು ಉಪಯೋಗ ಆಗ್ತದೆ. ಮತ್ತೆ ಮೈಯೊಳಗೆ ದಪ್ಪ ದಪ್ಪ ಗಿಡಗಳು ಇದ್ದಾಗ ಅವಾಗ ಅದಕ್ಕೆ ಉಪಯೋಗ. ಹಾಗೆ ಹೇಳಿದ್ದೆ ನೀನು? ಇಲ್ಲ ಇಲ್ಲ ಇಲ್ಲ, ಹಾಗೆ ಹೇಳಿಲ್ಲ, ನಾನು ಕೇಳಿದೆ. ಓಕೆ, ಅದರ ಬಗ್ಗೆ ಸ್ವಲ್ಪ ಉಪಯೋಗದ ಬಗ್ಗೆ ಹೇಳಿದ್ಯಾ? ಅವನು ಇನ್ನೊಮ್ಮೆ ಹೇಳಿ. ಬೇವು ಎಲ್ಲರಿಗೂ ಪರಿಚಯವಿರುವ ಕಹಿ ರುಚಿಯ ಸಸ್ಯ. ಬೇವಿನ ಎಲೆಯ ರಸಕ್ಕೆ ಜೇನುತುಪ್ಪವನ್ನು ಬೆರೆಸಿ ಸೇವಿಸಿದರೆ ಹೊಟ್ಟೆಯಲ್ಲಿನ ಹುಳುಗಳು ನಿವಾರಣೆಯಾಗುತ್ತವೆ. ಸೋಂಕು ರೋಗಗಳು, ಚರ್ಮ ರೋಗಗಳು, ಮಧುಮೇಹ ರೋಗಗಳಿಗೆ ಬೇವು ಸಸ್ಯ ಉಪಯುಕ್ತವಾಗಿದೆ. ಓಕೆ, ವೆರಿ ಗುಡ್. ಓಕೆ, ಚಪ್ಪಲ ಕೊಡಿ. ಓಕೆ, ಇನ್ನೊಂದು ಕ್ವಶನ್ ಕೇಳ್ತೇನೆ, ಗೊತ್ತಿದ್ರೆ ಕೈ ಮೇಲೆ ಹಾಕ್ಬೇಕು. ನಾನು ಯಾರಂತ ನೋಡ್ತೇನೆ, ಮುಂದೆ ಬಂದು ಆನ್ಸರ್ ಮಾಡಿ, ಆಯ್ತಾ? ಇದು ವಿಜ್ಞಾನದ ಪ್ರಶ್ನೆ. ನಮ್ಮ ದೇಹದಲ್ಲಿ ಎಷ್ಟು ಎಲುಬುಗಳಿವೆ? ಓಕೆ, ಅಲ್ಲಿ ಎಸ್, ಟೆನ್ಸ್ ಅಲ್ಲ? ಓಕೆ, ಟೆನ್ಸ್ ಎಲ್ಲ ಬಂದಿದೆ, ಒಬ್ಬ ಬಂದಿದೆ. ಟೆನ್ಸ್ ಮುಂದೆ ಬಾ. ಟೆನ್ಸ್ ಅಂತ ಎಷ್ಟಿದೆ? 806. ಇಂಗ್ಲಿಷ್ ಉತ್ತರ 806. ಓಕೆ, ಎಲ್ಲರೂ ಕೈ ಚಪ್ಪಳೆ ಕೊಡಿ ನೋಡುವ. ಓಕೆ, ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡು, ಇಲ್ಲಿ ಏನಾದರೂ ಆಗ್ತಿದ್ರೆ ಅದನ್ನು ನೀವು ಕೇಳಬೇಕು. ಅದು ನಿಮ್ಮ ಉಪಯೋಗಕ್ಕಾಗಿರುವಂಥ ವಸ್ತುಗಳಾಗಿವೆ. ಆದ್ದರಿಂದ ಸಸ್ಯಗಳ ಬಗ್ಗೆ ಉಪಯೋಗ ಏನಂತ ತಿಳಿದುಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಲು ಪ್ರಯತ್ನಿಸಿ. ಮುಂದಿನ ದಿವಸಗಳಲ್ಲಿ ನಿಮ್ಮ ಸಂಘ ಸಂಸ್ಥೆಗಳು ನಿಮಗೆ ಉತ್ತಮ ಮಾದರಿಯಾಗಲಿ, ನಿಮ್ಮ ಜೀವನದಲ್ಲಿ ಇದು ಸಹಕಾರಿಯಾಗಲಿ ಎಂದು ನಾನು ಆಶಿಸ್ತೇನೆ. ಹಾಗೆ ಇಂದು ನಿಮ್ಮ 1ನೇ ತರಗತಿಯವರಿಗೆ ಸಮವಸ್ತ್ರವನ್ನು ವಿತರಿಸಿದ್ದಾರೆ. ಈ ಸಮವಸ್ತ್ರವನ್ನು ನಮ್ಮೆಲ್ಲ ಶಿಕ್ಷಕರು ಒಗ್ಗೂಡಿ ಅವರು ಉಚಿತವಾಗಿ ನೀಡಿದ್ದಾರೆ. ನಿಮಗೆಲ್ಲರಿಗೂ ನಮ್ಮ ಶುಭಾಶಯಗಳನ್ನು ನಾವು ನಿಮಗೆ ಕೋರುತ್ತೇವೆ. ಮುಖ್ಯ ಶಿಕ್ಷಕಿಯವರೇ ಹಾಗೂ ಎಲ್ಲ ಶಿಕ್ಷಕರೇ, ನಿಮಗೆ ನಮ್ಮ ಧನ್ಯವಾದಗಳು. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದ ನಮಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಲಿ ಎಂದು ಆಶಿಸ್ತೇನೆ. ಈ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಧನ್ಯವಾದಗಳು. ಕನ್ನಡ ಕಂಠಪಾಠ ನಿಖಿತ್ ದ್ವಿತೀಯ. ಕುಕ್ಕಡಿ ಕಂಠಪಾಠ ರಾಬಿನ್ ರಾಯಮುಂಡೇರು ದ್ವಿತೀಯ. ಕಥೆ ಹೇಳುವುದು ಯಜ್ಞಶ್ರೀ ತೃತೀಯ. ಕ್ಲೇ ಮಾಡೆಲಿಂಗ್ ಆದಿತ್ಯ ತೃತೀಯ. ಚಿತ್ರಕಲೆ ಮಲ್ಲಿಕಾರ್ಜುನ ತೃತೀಯ. ರಸಪ್ರಶ್ನೆ
ಇವತ್ತು ಇಲ್ಲಿ ನಿಮಗೆಲ್ಲರಿಗೂ ಸಂತೋಷ ದಿನ. ಯಾಕೆಂದರೆ ನಿಮ್ಮ ಶಾಲೆಯಲ್ಲಿ ಇವತ್ತು ಹಲವಾರು ಸಂಘ ಸಂಸ್ಥೆಗಳು ಉದಯಗಳಾದವು. ಈ ಸಂಘ ಸಂಸ್ಥೆಗಳಲ್ಲಿ ಹಲವರಿಗೆ ಅಧ್ಯಕ್ಷ ಸ್ಥಾನ, ಕೆಲವರಿಗೆ ಕಾರ್ಯದರ್ಶಿ ಸ್ಥಾನ, ಇನ್ನು ಕೆಲವರಿಗೆ ಕೆಲವು ಸ್ಥಾನಗಳು ಸಿಕ್ಕಿವೆ. ಇದು ತಮ್ಮಿಂದ ನನಗೆ ಬಂದ ಸ್ಥಾನವಲ್ಲ, ಅದು ನಿಮ್ಮಲ್ಲಿ ಇದ್ದ ಕಲೆಗಳನ್ನು, ಟ್ಯಾಲೆಂಟ್ಸನ್ನು ಇನ್ನೂ ಸಹ ಮುಂದಕ್ಕೆ ಹೋಗಲು ಇರುವ ಅವಕಾಶ. ಆದುದರಿಂದ ಈ ಅವಕಾಶದಿಂದ ನೀವು ನಿಮ್ಮ ಜೀವನದಲ್ಲಿ ಮುಂದೆಯೂ ಬರಬಹುದು, ಮುಂದಕ್ಕೆ ಸಾಗಬಹುದು. ಒಂದು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕೆಂದರೆ ಅವರಿಗೆ ಸ್ಫೂರ್ತಿ ಸಿಗುತ್ತದೆ, ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ಸಾಹ ಸಿಗುತ್ತದೆ. ಆದುದರಿಂದ ಸಂಘ ಸಂಸ್ಥೆಗಳು ಇದ್ದರೆ ನಾವು ನಮ್ಮ ಪರಿಸರದಲ್ಲಿ, ನಮ್ಮ ಜನತೆಯಲ್ಲಿ ಮುಂದಾಳತ್ವವನ್ನು, ನಾಯಕತ್ವವನ್ನು ಬೆಳೆಸಬಹುದು. ಇವತ್ತು ನಮ್ಮ ದೇಶದಲ್ಲಿ ಹಲವಾರು ನಾಯಕರಿದ್ದಾರೆ. ಅವರು ನಿಮ್ಮ ಹಾಗೆ ಸಣ್ಣ ಸಣ್ಣ ಸಂಘ ಸಂಸ್ಥೆಯಿಂದ ನಾಯಕತ್ವ ವಹಿಸಿ ಇವತ್ತು ದೇಶದ ನಾಯಕರಾಗಿದ್ದಾರೆ. ನಾನು ಸಹ ಇದೇ ಶಾಲೆಯಲ್ಲಿ ಕಲಿತವ, ನಾನು ಸಹ ಈ ಶಾಲೆಯಲ್ಲಿ ಮುಂದಾಳತ್ವ ವಹಿಸಿ ಬಂದವ. ಈಗ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳಲ್ಲಿ ನಾನು ಮುಂದಾಳತ್ವ ವಹಿಸಿದ್ದೇನೆ. ನನ್ನ ಚರ್ಚೆ ಉಪಾಧ್ಯಕ್ಷ ಆದರೂ ನನ್ನ ಪ್ರೇರಣೆ ಇಲ್ಲಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಪ್ರೇರಣೆ ನೀವು ಉಪಯೋಗಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸದಾ ಈ ಪ್ರೇರಣೆ ಇರಲಿ. ನಮ್ಮ ಪರಿಸರದಲ್ಲಿ ಪರಿಸರ ನಾಶ ತುಂಬ ಆಗುತ್ತೆ ಉಂಟು. ಇವತ್ತು ನೀವು ಇದರ ಬಗ್ಗೆ ನಮಗೆಲ್ಲ ಅರಿವು ನೀಡಿದ್ದೀರಿ. ಈ ಅರಿವು ನಿಮ್ಮ ಜೀವನದಲ್ಲಿ ಇರಲಿ ಅಂತ ನನ್ನ ಆಶೆ. ಸಮೂಹ ವಿತರಣೆ ಬಹಳ ಸಂತೋಷವಾಯಿತು. ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಕರು ನಿಮಗೆ ಅವರ ಯೋಚನೆಯನ್ನು ಒಟ್ಟುಗೂಡಿ ನಿಮಗೆ ನೀಡಿದ್ದಾರೆ. ಶಿಕ್ಷಕರು ನಿಮಗೆ ಕೇವಲ ಬಹುತೇಕ ಮಾತ್ರ ನೀಡುವುದಲ್ಲ, ನಿಮ್ಮ ಅಗತ್ಯಗಳನ್ನು ಪೂರೈಸಿದ್ದಾರೆ. ಈ ಅಗತ್ಯವನ್ನು ಪೂರೈಸೋದ್ರಿಂದ ನೀವು ಮುಂದೆ ಬರಬೇಕಾಗಿ ಅವರ ಆಶೆ. ಆದ್ದರಿಂದ ಅವರ ಆಶೆ ನೀವು ಚೆನ್ನಾಗಿ ಕಲಿತು ಈ ಪರಿಸರದಲ್ಲಿ ಒಳ್ಳೆಯ ನಾಗರಿಕರಾಗಿ ಬಾಳಿದ್ದು ನನ್ನ ಆಶೆ. ಇವತ್ತಿನ ಈ ಸಮಾರಂಭಕ್ಕೆ ಕರೆದು ನನಗೆ ಅವಕಾಶ ಕೊಟ್ಟಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೂ ಅವರನ್ನು ತರಬೇತಿಗೊಳಿಸಿದಂಥ ತರಗತಿ ಶಿಕ್ಷಕರಿಗೆ ನನ್ನ ಅಭಿನಂದನೆಗಳು. ನಾವಿಂದು ಕೆಲವು ಪ್ರಶಸ್ತಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಅನೇಕ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರು ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಮಾತ್ರವಲ್ಲ, ಇನ್ನೂ ಅನೇಕ ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಎಲ್ಲಿ ಹೋದರೂ ಮಿಂಚಿಕೊಂಡು ಬರ್ತಾರೆ ಎಂದು ಹೇಳುವುದಕ್ಕೆ ನನಗೆ ಖಂಡಿತ ಹೆಮ್ಮೆ ಎನಿಸುತ್ತದೆ. ಮೊನ್ನೆ ಶನಿವಾರ ದಿವಸ ನಮ್ಮ ಶಾಲೆಯಲ್ಲಿ ಕಬ್ಸ್, ಗೈಡ್ಸ್, ಬಲ್ಬರ್ಸ್, ಸ್ಕೌಟ್ಸ್ ಎಲ್ಲ ದಳಗಳೇ ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತೇವೆ. ಅದರಲ್ಲಿ ನಮ್ಮ ಶಾಲಾ ಕಬ್ ದಳವು ಮೊನ್ನೆ ಶನಿವಾರ ದಿವಸ ತೃತೀಯ ಚರಣಕ್ಕೆ ಪರೀಕ್ಷೆಯನ್ನು ಬರೆದು ಅದರಲ್ಲಿ 100ಕ್ಕೆ 100% ಫಲಿತಾಂಶವನ್ನು ಪಡೆದು ಮುಂದಿನ ಚತುರ್ಥ ಚರಣಕ್ಕೆ ಅವರು ಅರ್ಹರಾಗಿದ್ದಾರೆ. ಅದೇ ರೀತಿ ಅವರು ಗೋಲ್ಡನ್ ಆರೋ ಈ ಪದವಿಗೆ ಕೂಡ ಅರ್ಹರಾಗಿದ್ದಾರೆ. ಆ ವಿದ್ಯಾರ್ಥಿಗಳನ್ನು ನಾನು ದಯಮಾಡಿ ವೇದಿಕೆಗೆ ಕರೀತಾ ಇದ್ದೇನೆ. ಪ್ರಜ್ವಲ್, ಕೌಶಿಕ್ ಹಾಗೂ ಶ್ರೇಯಸ್ ಹಾಗೂ ಅವರನ್ನು ತರಬೇತಿಗೊಳಿಸಿದಂಥ ಶಿಕ್ಷಕಿ ಸುನೀತಾ ವೀಣಾ ಡಿಸೋಜ ದಯಮಾಡಿ ವೇದಿಕೆ ಬರಬೇಕು. ನೋಡಿ ವಿದ್ಯಾರ್ಥಿಗಳು, ಇವರು 1ನೇ ತರಗತಿಯಿಂದ ಈಗ ಎಷ್ಟು 5 1ನೇ ತರಗತಿಯಿಂದ ಅವರು ಈ ಕಬ್ಸ್ ಈ ತರಬೇತಿಯನ್ನು ಪಡಿತಾ ಇದ್ದಾರೆ. 1ನೇ ಚರಣ, ಪ್ರಥಮ ಚರಣ, ದ್ವಿತೀಯ ಚರಣ ಹಾಗೂ ತೃತೀಯ ಚರಣಕ್ಕೆ ಅವರು ಮುಟ್ಟಿದ್ದಾರೆ. ಅಂದರೆ ಅವರು 1ನೇ ತರಗತಿಯಿಂದ ತರಬೇತಿಯನ್ನು ಪಡೆದು ಖಂಡಿತ ಮುಂದೆ ಚತುರ್ಥ ಚರಣಕ್ಕೆ ಅವರು ಪರೀಕ್ಷೆಯನ್ನು ಬರೆದಿದ್ದಾರೆ. ಈಗ ಮುಂದೆ ಅವರು ಗೋಲ್ಡನ್ ಆರೋಗೆ ಅರ್ಹರಾಗಿದ್ದಾರೆ. ಮುಂದೆ ಅವರು ಸುಮಾರು 10 ದಿವಸಗಳಲ್ಲಿ ಆ ಪರೀಕ್ಷೆಯನ್ನು ಕೂಡ ಎದುರಿಸಲಿಕ್ಕಿದ್ದಾರೆ. ಅದರಿಂದ ಅವರಿಗೆ ಒಂದು ಕೈ ಚಪ್ಪಾಳೆಯನ್ನು ಕೊಟ್ಟು ಅವರನ್ನು ನಾವು ಅಭಿನಂದಿಸುವ ಹಾಗೂ ಮುಂದಿನ ಅವರ ಆ ಪರೀಕ್ಷೆಗೆ ಅವರಿಗೆ ನಾವು ಯಶಸ್ಸನ್ನು ಬಯಸ್ತೇವೆ. ಎಲ್ಲರಿಗೂ ಅಭಿನಂದನೆಗಳು. ನಾವು ನಮ್ಮ ಆ ಶ್ರದ್ಧೆಯಿಂದ ನಾವು ಯಾವುದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಖಂಡಿತವಾಗಿ ನಮ್ಮನ್ನು ಯಶಸ್ವಿಗೆ ಕಾರಣ ಆಗ್ತದೆ. ಮಾತ್ರವಲ್ಲ, ಅದೇ ರೀತಿ ನಾವು ಕಲಿಯುತ್ತಿರುವ ವಿದ್ಯೆಯನ್ನು ಕೂಡ ನಾವು ಅದೇ ಶ್ರದ್ಧೆಯಿಂದ ಕಲಿತರೆ ನಾವು
ಉತ್ತಮವಾದ ಸಹಕಾರವನ್ನು ನೀಡುತ್ತಿದ್ದಾರೆ. ಈ ವರ್ಷ 1ನೇ ತರಗತಿಗೆ ಸಮವಸ್ತ್ರವನ್ನು ನೀಡುವುದರ ಜೊತೆಗೆ ನಮ್ಮ ಶಾಲಾ ಎಲ್ಲ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ಉಚಿತ ನೋಟ್ ಪುಸ್ತಕವನ್ನು ವಿತರಿಸಿದ್ದೇವೆ. ಅದನ್ನು ಕೂಡ ಶಿಕ್ಷಕರ ವತಿಯಿಂದ ಹಾಗೂ ಊರವರ ದಾನಿಗಳ ಸಹಕಾರದಿಂದ ನಾವು ಅದನ್ನು ವಿತರಿಸಿರುತ್ತೇವೆ. ಅದರಿಂದ ಇದಕ್ಕೂ ಕೂಡ ನಾನು ಇದೇ ಸಮಯದಲ್ಲಿ ನನ್ನೆಲ್ಲ